ಹಾವಿನ ಚರ್ಮ ಇರುವ ಈ ಹುಡುಗ ಪ್ರತಿ ಗಂಟೆಗೊಮ್ಮೆ ಸ್ನಾನ ಮಾಡಲೇಬೇಕು. ಮಾಡಲಿಲ್ಲ ಅಂದ್ರೆ ಏನಾಗುತ್ತೆ ನೀವೇ ನೋಡಿ. ಹೌದು, ಪ್ರಭು ಪ್ರಸಾದ್ ಎನ್ನುವ ಆಂಧ್ರ ಪ್ರದೇಶದ ಯುವಕ ಅಪರೂಪದ ಒಂದು ಕಾಯಿಲೆಯಿಂದ ಬಳಲುತ್ತಿದ್ದಾನೆ. ಕೇವಲ 21 ವಯಸ್ಸಿನ ಆಂಧ್ರ ಪ್ರದೇಶದ ಅನಕಪಲ್ಲಿಯ ಈ ಯುವಕ ಅಪರೂಪದ ಮತ್ತು ತೀವ್ರ ತರಹದ ಚರ್ಮದ ಕಾಯಿಲೆಯಿಂದ ಬಳಲುತ್ತಿದ್ದಾನೆ. ಅದು ಅವರ ಚರ್ಮವನ್ನ ಪ್ರತಿದಿನ ಸಿಪ್ಪೆ ಸುಲಿಯುವಂತೆ ಮಾಡುತ್ತದೆ ಮತ್ತು ಅದರ ಚರ್ಮವು ಹಾವಿನಂತೆ ಗೋಚರಿಸುತ್ತದೆ. ಚರ್ಮ ಅವರಿಗೆ ವಿಪರೀತ ನೋವು ಹಾಗೂ ಉರಿಯನ್ನ ಉಂಟು ಮಾಡುತ್ತದೆ. ಹೀಗಾಗಿ ಅವರು ಸೂರ್ಯನ ಬೆಳಕಿನಿಂದ ಉಂಟಾಗುವ ಸುಡುವಿಕೆಯನ್ನ ಹೋಗಲಾಡಿಸಲು ಪ್ರತಿ ಗಂಟೆಗೊಮ್ಮೆ ಸ್ನಾನ ಮಾಡಬೇಕಾಗುತ್ತದೆ ಎಂದು ನ್ಯೂಸ್ 18 ವರದಿ ಮಾಡಿದೆ. ಸ್ಥಳೀಯವಾಗಿ ಇವರನ್ನ ಸಾಮ್ ಪ್ರಸಾದ್ ಎಂದು ಕೆಲವರು ಕರೆದರೂ ಅದು ತಪ್ಪು ತಿಳುವಳಿಕೆಯಿಂದ ಬಂದಂತಹ ಅಡ್ಡು ಹೆಸರಾಗಿದೆ. ನಿಜವಾದ ಅವರ ಹೆಸರು ಪ್ರಭು ಪ್ರಸಾದ್ ಆಗಿದೆ. ತೀವ್ರವಾದ ಸಾಮಾಜಿಕ ಅಂತರವನ್ನು ಈ ಪ್ರಭು ಪ್ರಸಾದ್ ಇವತ್ತಿಗೂ ಕೂಡ ಎದುರಿಸುತ್ತಿದ್ದಾರೆ. ಇದರ ಹೊರತಾಗಿಯೂ ಉತ್ತಮ ಭವಿಷ್ಯ ನಿರ್ಮಿಸುವ ತನ್ನ ದೃಢ ಸಂಕಲ್ಪದಲ್ಲಿ ಅವರು ಅಚಲರಾಗಿದ್ದಾರೆ. ಅವರ ವಿಧವೆ ತಾಯಿ ಕೂಲಿಯಾಗಿ ಕೆಲಸವನ್ನ ಮಾಡುತ್ತಿದ್ದಾರೆ. ಅವರ ತಂದೆ ಅವರು ಚಿಕ್ಕವರಿದ್ದಾಗಲೇ ನಿಧನರಾಗಿದ್ದಾರೆ. ಅಂದಿನಿಂದ ಅವರ ತಾಯಿ ಈ ಚರ್ಮದ ರೋಗವನ್ನ ಗುಣಪಡಿಸಲು ಪ್ರಭು ಪ್ರಸಾದ್ ಅವರನ್ನ ಹಲವಾರು ಸರ್ಕಾರಿ ಹಾಗೂ ಪ್ರೈವೇಟ್ ಆಸ್ಪತ್ರೆಗಳಲ್ಲಿ ಕರೆದುಕೊಂಡು ಹೋದರೂ ಕೂಡ ಯಾವುದೋ ಒಂದು ಪರಿಹಾರ ಸಿಕ್ಕಿಲ್ಲ. ವೈದ್ಯಕೀಯ ವೃತ್ತಿಪರರಿಗೆ ಅವರ ಸ್ಥಿತಿಯನ್ನು ಪತ್ತೆ ಹಚ್ಚಲು ಅಥವಾ ಚಿಕಿತ್ಸೆ ನೀಡಲು ಇಲ್ಲಿಯವರೆಗೂ ಕೂಡ ಸಾಧ್ಯವಾಗಿಲ್ಲ. ಕೆಲವರು ಇಂತಹ ಕಾಯಿಲೆಯನ್ನ ಅಂದ್ರೆ ವೈದ್ಯರು ಯಾವತ್ತೂ ಇಂತಹ ಕಾಯಿಲೆಯನ್ನ ನೋಡಿಲ್ಲ ಅಂತ ಕೂಡ ಹೇಳಿರುವುದು ನಿಜಕ್ಕೂ ಬೆಚ್ಚಿ ಬೀಳುವಂತಹ ಸಂಗತಿಯಾಗಿದೆ. ಗರ್ಲ್ ಕಿಡ್ನಾಪ್ ಕೇಸ್. ಅದು 2019 ಜನವರಿ 18ನೇ ತಾರೀಕು. ತನ್ನ 3 ವರ್ಷದ ಮಗಳನ್ನ ಕೆಳಗೆ ಆಡಲು ಬಿಟ್ಟು ಮಗಳಿಗಾಗಿ ಹಾಲನ್ನ ತರಲು ತಾಯಿ ಕುಸುಮ ಮೇಲೆ ಹೋಗಿದ್ದಾರೆ. ಕೆಳಗಡೆ ಆ 3 ವರ್ಷದ ಮಗಳು ನಮಿತಾ ಆಡುತ್ತಿರುವುದನ್ನ ಗಮನಿಸಿದ ಒಬ್ಬ ಭಿಕ್ಷಕ ಅಲ್ಲಿಗೆ ಬಂದಿದ್ದಾನೆ. ಮೆಲ್ಲಗೆ ಆ 3 ವರ್ಷದ ಮಗುವನ್ನ ತನ್ನ ಬಳಿ ಕರೆದಿದ್ದಾನೆ. ಅವಳ ಹತ್ತಿರ ಏನೋ ಮಾತನಾಡುತ್ತಿರುವುದನ್ನ ತಾಯಿ ಕುಸುಮ ಮನೆಯ ಕಿಟಕಿಯಿಂದಲೇ ನೋಡಿದ್ದಾಳೆ. ಏನೋ ಭಿಕ್ಷಕ ಮಾತನಾಡುತ್ತಿರುವುದು, ಮಗುವನ್ನ ಆಡಿಸುತ್ತಿರುವುದು ಕುಸುಮಗೆ ಕಂಡು ಬಂದಿದೆ. ಆ ಭಿಕ್ಷಕ ಕೂಡ ನಗುತ್ತಿದ್ದ. ಆ ಜೊತೆಗೆ ಆ ಹುಡುಗಿ ಕೂಡ ನಗುತ್ತಲೇ ಮಾತನಾಡುತ್ತಿರುವುದು ಕುಸುಮಗೆ ಗೋಚರಿಸಿದೆ. ಹೀಗಾಗಿ ತಾಯಿ ಕುಸುಮ ಜಾಸ್ತಿ ಟೆನ್ಷನ್ ತೆಗೆದುಕೊಂಡಿರುವುದಿಲ್ಲ. ಯಾಕಂದ್ರೆ ಮಗಳು ಕೂಡ ಆ ಭಿಕ್ಷಕನ ಜೊತೆ ನಗುತ್ತಾ ಆಟ ಆಡುತ್ತಿರುವುದು ಅವಳಿಗೆ ಕಂಡಿದೆ. ಹೀಗಾಗಿ ಅವಳು ಕೆಳಗೆ ಬಂದು ಭಿಕ್ಷಕನಿಗೆ ಏನಾದರೂ ಕೊಟ್ಟು ಆಮೇಲೆ ಮಗುವನ್ನ ಕರೆದುಕೊಂಡು ಬಂದು ಹಾಲು ಕುಡಿಸಿದರೆ ಆಯ್ತು ಅಂತ ಆ ಭಿಕ್ಷಕನಿಗೆ ತಿನ್ನಲು 2 ಚಪಾತಿಯಲ್ಲಿ ಉಳಿದಿರುವಂತಹ ಪಲ್ಯನ್ನ ಹಾಕಿ ಒಂದು ಪ್ಲಾಸ್ಟಿಕ್ ಚೀಲದಲ್ಲಿ ತಂದು ಕೊಡಬೇಕೆಂದು ಎಲ್ಲ ತಯಾರಿಯನ್ನ ಮಾಡಿಕೊಂಡು ಕಿಟಕಿಯಲ್ಲಿ ಮತ್ತೆ ನೋಡಿದ್ದಾಳೆ. ಮಗಳು ಆಡುತ್ತಿರುವುದು ಚೆನ್ನಾಗಿ ಅವಳಿಗೆ ಕಂಡಿದೆ. ಆದ್ರೆ ಆ ಭಿಕ್ಷಕನಿಗೆ ಆ ಪ್ಲಾಸ್ಟಿಕ್ ಚೀಲದಲ್ಲಿ ಚಪಾತಿಯನ್ನ ಹಾಕಿಕೊಂಡು ಕೆಳಗೆ ಬರುವಷ್ಟರಲ್ಲಿ ಅವಳಿಗೆ ಆಘಾತ ಕಾದಿತ್ತು. ಹೌದು, ಕಿಟಕಿಯಿಂದ ನೋಡಿದಾಗ ಆ ಮಗು ಮತ್ತು ಭಿಕ್ಷಕ ಇಬ್ಬರು ಇದ್ದರು. ಕೇವಲ 20 ಮೆಟ್ಟಿಲುಗಳನ್ನ ಇಳಿದು ಬರುವಷ್ಟರಲ್ಲಿ ಮಗು ಕೂಡ ಇರಲಿಲ್ಲ ಹಾಗೂ ಆ ಭಿಕ್ಷಕ ಕೂಡ ಇರಲಿಲ್ಲ. ಇದನ್ನು ನೋಡಿದಂತಹ ಕುಸುಮ ನಿಜಕ್ಕೂ ಬೆಚ್ಚಿ ಬಿದ್ದಿದ್ದಳು. ಓಡಿ ಬಂದು ರಸ್ತೆ ಬಳಿ ಮಗಳಿಗಾಗಿ ಹುಡುಕಾಟ ಮಾಡಿದ್ದಾಳೆ. ಆದ್ರೆ ಮಗುವಾಗಲಿ ಆ ಭಿಕ್ಷಕ ಆಗಲಿ ಆ ರಸ್ತೆಯಲ್ಲಿ ಕಾಣುವುದಿಲ್ಲ. ಕುಸುಮಗೆ ಈ ಘಟನೆಯಿಂದ ಹುಚ್ಚು ಹಿಡಿದು ಹೋಗಿತ್ತು. ಕೇವಲ 30 ಸೆಕೆಂಡ್ಗಳಲ್ಲಿ ತಾನು ಇಳಿದು ಬರುವಷ್ಟರಲ್ಲಿ ಆ ಭಿಕ್ಷಕ ಮಗಳನ್ನ ಎತ್ತುಕೊಂಡು ಹೋಗೇ ಬಿಟ್ಟಿದ್ದ ಅನ್ನೋದು ಅವಳಿಗೆ ಖಾತ್ರಿಯಾಗಿ ಹೋಗಿತ್ತು. ತಕ್ಷಣವೇ ಜೋರಾಗಿ ಕುಸುಮ ಕೂಗಾಡಿದ್ದಾಳೆ. ಆ ಹೊತ್ತಿಗೆ ಅಕ್ಕಪಕ್ಕದ ಮನೆಯವರು ಕೂಡ ಜಮಾಯಿಸಿದ್ದಾರೆ. ನಡೆದ ವಿಷಯವನ್ನೆಲ್ಲ ಕುಸುಮ ಎಲ್ಲರಿಗೂ ಹೇಳಿದ್ದಾಳೆ. ಅಲ್ಲಿದ್ದ ಜನರು ಎಲ್ಲರೂ ಅಲರ್ಟ್ ಆಗಿದ್ದಾರೆ ಹಾಗೂ ಎಲ್ಲ ಕಡೆ ಆ ಭಿಕ್ಷಕನಿಗಾಗಿ ಮತ್ತು ಆ 3 ವರ್ಷದ ಮಗುವಿಗಾಗಿ ಕಂಡ ಗಲ್ಲಿಗಳಲ್ಲಿ ಹುಡುಕಾಟ ಪ್ರಾರಂಭಿಸಿದ್ದಾರೆ. ಆ ಮಗುವಾಗಲಿ ಆ ಭಿಕ್ಷಕ ಆಗಲಿ ಅಲ್ಲಿ ಕಂಡು ಬಂದಿಲ್ಲ. ಕುಸುಮ ಪಕ್ಕದ ಮನೆಯ ರಾಜೇಂದ್ರ ಅನ್ನುವ ವ್ಯಕ್ತಿ ತಕ್ಷಣವೇ ಹತ್ತಿರದ ಪೊಲೀಸ್ ಠಾಣೆಗೆ ನಡೆದ ವಿಷಯವನ್ನ ತಿಳಿಸಿದ್ದಾನೆ. ಮುಂದೆ 10 ನಿಮಿಷದಲ್ಲಿ ಪೊಲೀಸರು ಕೂಡ ಅಲ್ಲಿ ಜಮಾಯಿಸಿದ್ದಾರೆ. ಪೊಲೀಸರು ಬಂದವರೇ ಅಕ್ಕಪಕ್ಕದಲ್ಲಿದ್ದಂತಹ ಯಾವುದಾದರೂ ಸಿಸಿಟಿವಿ ಕ್ಯಾಮೆರಾ ಇದೆಯಾ ಅಂತ ಪರೀಕ್ಷೆ ಮಾಡಿದ್ದಾರೆ. ಅದೃಷ್ಟಕ್ಕೆ ಆ ಒಂದು ಪಕ್ಕದ ಅಂಗಡಿಯಲ್ಲಿ ಸಿಸಿಟಿವಿ ಕ್ಯಾಮೆರಾ ಇತ್ತು. ಆದ್ರೆ ದುರಾದೃಷ್ಟ ಮಧ್ಯಾಹ್ನ ಸಮಯ ಆಗಿದ್ದರಿಂದ ಆ ಆಭರಣದ ಅಂಗಡಿ ಕ್ಲೋಸ್ ಕೂಡ ಆಗಿತ್ತು. ತಕ್ಷಣವೇ ಆ ಅಂಗಡಿ ಮಾಲೀಕನನ್ನ ಕರೆಸಿ ಸಿಸಿಟಿವಿ ಫುಟೇಜ್ ಪೊಲೀಸರು ತೆಗೆಸಿದ್ದಾರೆ. ಅದರಲ್ಲಿ ಕ್ಲಿಯರ್ ಆಗಿ ಗೊತ್ತಾಗಿ ಹೋಗಿತ್ತು ಆ ಭಿಕ್ಷಕ ಮಗುವನ್ನ ಎತ್ತುಕೊಂಡು ಹೋಗಿದ್ದಾನೆ ಅಂತ. ಅದರ ಒಂದು ಫೋಟೋಗ್ರಾಫ್ ಅನ್ನ ತೆಗೆದುಕೊಂಡು ಅಲ್ಲಿ ನಡೆದ ಮಾಹಿತಿಯನ್ನ ಅವರು ಪಡೆದಿದ್ದಾರೆ. ಹೆಚ್ಚು ಲೇಟ್ ಮಾಡದೆ ಪೊಲೀಸರು ಪಕ್ಕದ ಬಸ್ ಸ್ಟ್ಯಾಂಡ್ ಗಳಿಗೆ ಮತ್ತು ರೈಲ್ವೆ ಸ್ಟೇಷನ್ ಗೆ ಆ ಮಗುವಿನ ಫೋಟೋ ಹಾಗೂ ಭಿಕ್ಷಕನ ಫೋಟೋವನ್ನ ರವಾನಿಸಿದ್ದಾರೆ. ಹೀಗೆ ಸರಿಸುಮಾರು ಪೊಲೀಸರು 2 ಗಂಟೆಗಳ ಕಾಲ ಆ ಮಗುವಿಗಾಗಿ ಮತ್ತು ಭಿಕ್ಷಕನನ್ನ ಅನ್ವೇಷಣೆ ಮಾಡಿದ್ದಾರೆ. ಹೌದು, ಸರಿಸುಮಾರು 6:30 ಸುಮಾರಿಗೆ ಆ ಭಿಕ್ಷಕ ಆ ಚಿಕ್ಕ ಮಗುವಿನೊಂದಿಗೆ ಲಕ್ನೋನ ರೈಲ್ವೆ ಸ್ಟೇಷನ್ ನಲ್ಲಿ ದೆಹಲಿಗೆ ಹೋಗುತ್ತಿರುವ ಟ್ರೈನ್ ನಲ್ಲಿ ಕುಳಿತಿದ್ದು ಪೊಲೀಸರಿಗೆ ಕಂಡು ಬಂದಿದೆ. ತಕ್ಷಣವೇ ಪೊಲೀಸರು ಅವನನ್ನ ಹಿಡಿದು ಅರೆಸ್ಟ್ ಮಾಡಿ ಮಗುವನ್ನ ಅವಳ ತಂದೆ ತಾಯಿಗೆ ಒಪ್ಪಿಸಿದ್ದಾರೆ. ಆಮೇಲೆ ಭಿಕ್ಷಕನನ್ನ ಪೊಲೀಸ್ ಠಾಣೆಗೆ ಕರೆದುಕೊಂಡು
ಕರೆದುಕೊಂಡು ಹೋಗಿ ಬೆಂಡೆತ್ತಿದಾಗ ಗೊತ್ತಾಗಿದ್ದು ಅವನೊಬ್ಬ ಅಂತಾರಾಜ್ಯ ಕಿಡ್ನಾಪರ್ ಎಂದು. ಸುಮಾರು 55 ವರ್ಷದ ಶಿವಲಾಲ್ ತಾನು ಈ ಹಿಂದೆ ಮಾಡಿದ 3 ಕಿಡ್ನಾಪ್ ಕೆಲಸಗಳನ್ನು ಕೂಡ ಒಪ್ಪಿಕೊಂಡಿ ಬಿಟ್ಟಿದ್ದ. ಇವನ ಕೆಲಸ ಚಿಕ್ಕ ಮಕ್ಕಳನ್ನ ಕಿಡ್ನಾಪ್ ಮಾಡೋದು ಮತ್ತು ಆ ಮಕ್ಕಳನ್ನ ದೆಹಲಿಗೆ ಹೋಗಿ ಮಾರಾಟ ಮಾಡುವುದು. ಈ ಒಂದು ಕಿಡ್ನಾಪ್ ರಾಕೆಟ್ ಅನ್ನ ಲಕ್ನೋ ಪೊಲೀಸರು ಭೇದಿಸೇ ಬಿಟ್ಟಿದ್ದರು. ಹೌದು ಸ್ನೇಹಿತರೆ, ಇತ್ತೀಚೆಗಂತೂ ಮಕ್ಕಳ ಈ ಕಿಡ್ನಾಪ್ ಕೇಸ್ಗಳು ಭಾರತದಲ್ಲಿ ದಿನದಿಂದ ದಿನಕ್ಕೆ ಬೆಳೆಯುತ್ತಾ ಇರುವುದು ನಿಜಕ್ಕೂ ಆತಂಕಕಾರಿ ಸಂಗತಿಯಾಗಿದೆ. ಸಿಂಗಪುರ್ ಸಿ ಕೇಸ್. ಸಿಂಗಪುರ್ನಿಂದ ಸರಿಸುಮಾರು 350 ಮೀಟರ್ ಸಮುದ್ರ ಮಾರ್ಗವಾಗಿ ಹೋದರೆ ಅಲ್ಲಿ ಸೋಗಿ ಅನ್ನುವ ಒಂದು ದ್ವೀಪ ಸಿಗುತ್ತದೆ. ಆ ದ್ವೀಪದ ಹತ್ತಿರ 1991 ಡಿಸೆಂಬರ್ ತಿಂಗಳಲ್ಲಿ 3 ನಾವಿಕರು ಸಮುದ್ರದ ಬಗ್ಗೆ ಅಧ್ಯಯನ ಮಾಡುತ್ತಿರುವಾಗ ಅವರಿಗೆ ಅಲ್ಲಿ ಈ ಸಮುದ್ರದಲ್ಲಿ ಕೆಲವೊಂದು ಬಬಲ್ಸ್ಗಳು ಅಂದ್ರೆ ಸಮುದ್ರದಿಂದ ಹೊರಹೊಮ್ಮುವ ನೀರಿನ ಗುಳ್ಳೆಗಳು ಕಾಣಿಸುತ್ತವೆ. ಆ ಸಮುದ್ರದ ನಾವಿಕರು ಆ ಸಮುದ್ರದ ಬಗ್ಗೆ ಹಲವಾರು ಅಧ್ಯಯನಗಳನ್ನ ಈಗಾಗಲೇ ಮಾಡಿಯಾಗಿತ್ತು. ಆಗ ಅವರಿಗೆ ಈ ರೀತಿ ಸಮುದ್ರದಲ್ಲಿ ಈ ರೀತಿಯ ವಿಚಿತ್ರ ಗುಣವನ್ನ ನೋಡಿ ಅವರಿಗೆ ಯಾಕೋ ಈ ಸಮುದ್ರದ ಜಾಗದಲ್ಲಿ ಏನೋ ಒಂದು ವಿಚಿತ್ರ ನಿಗೂಢ ಅಡಗಿದೆ ಅಂತ ಆ ಹಡಗನ್ನ ನಿಲ್ಲಿಸಿದ್ದಾರೆ. ಮೂವರಲ್ಲಿ ಇಬ್ಬರು ಆ ಜಾಗಕ್ಕೆ ನೀರಿನಲ್ಲಿ ತಮ್ಮ ಸ್ವಿಮ್ಮಿಂಗ್ ಸೂಟುಗಳನ್ನು ಹಾಕಿಕೊಂಡು ಕೆಳಗಡೆ ಇಳಿದಿದ್ದಾರೆ. ಆ ಜಾಗದಲ್ಲಿ ಅದೇನು ವಿಚಿತ್ರ ಇತ್ತೋ ಗೊತ್ತಿಲ್ಲ. ಅದು ಅಷ್ಟೊಂದು ಆಳವಾಗಿರಲಿಲ್ಲ. ಕೇವಲ 12 ರಿಂದ 13 ಮೀಟರ್ ಆಳಕ್ಕೆ ಹೋದಾಗ ಅವರಿಗೆ ಅಲ್ಲಿ ಒಂದು ದೊಡ್ಡದಾದಂತಹ ಪೆಟ್ಟಿಗೆ ಆಕಾರದ ವಸ್ತು ಕಾಣಿಸುತ್ತದೆ. ಹಿಂದೆ ಯಾವುದೋ ಒಂದು ಹಡಗು ಇಲ್ಲಿ ಮುಳುಗಿರಬೇಕು ಅಥವಾ ಏನೋ ಒಂದು ದುರ್ಘಟನೆ ಆಗಿರಬೇಕು. ಇದೇ ಕಾರಣ ಇಲ್ಲಿ ಇಂಥದೊಂದು ಪೆಟ್ಟಿಗೆ ಅವರಿಗೆ ಗೋಚರಿಸಿದೆ ಅಂತ ಖಾತ್ರಿಯಾಗಿತ್ತು. ತಕ್ಷಣವೇ ಇಬ್ಬರು ಮೇಲಕ್ಕೆ ಬಂದು ಇವರನ್ನೇ ಕಾಯುತ್ತಿದ್ದ ಅವರ 3ನೇ ಪಾರ್ಟ್ನರ್ಗೆ ಈ ವಿಷಯವನ್ನ ಹೇಳಿದಾಗ ತಕ್ಷಣವೇ ಅವರ ಬಳಿ ಇದ್ದ ಕೆಲವೊಂದು ಸರಪಳಿಗಳನ್ನ ಬಳಸಿ ಆ ಒಂದು ಕಬ್ಬಿಣದ ಪೆಟ್ಟಿಗೆಯನ್ನ ಮೇಲೆತ್ತಿದ್ದಾರೆ. ಹಾಗೋ ಹೀಗೋ ಹರಸಾಹಸ ಮಾಡಿ ಅದನ್ನ ತಂದು ತಮ್ಮ ಚಿಕ್ಕ ಹಡಗಿನಲ್ಲಿ ಹಾಕುವುದಕ್ಕೆ ಸರಿಸುಮಾರು 3 ರಿಂದ 4 ಗಂಟೆ ಸಮಯ ತೆಗೆದುಕೊಂಡಾಗಿತ್ತು. ಮುಂದೆ ಆ ಪೆಟ್ಟಿಗೆಯನ್ನ ತೆಗೆಯಲು ತಮ್ಮ ಬಳಿ ಇದ್ದಂತಹ ಹಲವಾರು ಆಯುಧಗಳನ್ನ ಬಳಸಿ ಅದನ್ನು ಹೊರಗೆ ತೆಗೆದಾಗ ಅದರಲ್ಲಿದ್ದಂತಹ ವಸ್ತುಗಳನ್ನ ನೋಡಿ ಅವರೆಲ್ಲರೂ ಬೆಚ್ಚಿ ಬಿದ್ದಿದ್ದರು. ಹೌದು, ಅದರಲ್ಲಿತ್ತು ಬೆಲೆ ಬಾಳುವ ಚಿನ್ನದ ನಾಣ್ಯಗಳು, ಚಿನ್ನದ ಆಕೃತಿಗಳು, ಚಿನ್ನದ ವಿಗ್ರಹಗಳು. ಈ ಖಜಾನೆಯನ್ನ ಹುಡುಕಿದಂತಹ ಪೀಟರ್, ಸ್ಯಾಮ್ಸಂಗ್ ಜಾಕ್, ಡೇವಿಡ್ ಲೋವರ್ ಅನ್ನುವ ಈ ವ್ಯಕ್ತಿಗಳು ರಾತ್ರೋರಾತ್ರಿ ಬಿಲಿಯನರ್ ಆಗಿದ್ದು ಒಂದು ಇತಿಹಾಸವೇ ಸರಿ.